ಮಂಗಳೂರಿನ ಅಮೃತ ವಿದ್ಯಾಲಯಂ ಶಾಲೆಯಲ್ಲಿ ಪಾಲಿಕೆ ಹಾಗೂ ಮಂಗಳೂರು ಸ್ಮಾರ್ಟ್ ಸಿಟಿ ಆಶ್ರಯದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವದ 75ನೇ ವರ್ಷದ ಸ್ಮರಣಾರ್ಥ ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಮಕ್ಕಳ ಹಬ್ಬಕ್ಕೆ ಗಣ್ಯರು ಬೆಲೂನ್ ಹಾರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಮಕ್ಕಳಿಗಾಗಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ಕಿರಿಯ ವಿಭಾಗ ಮತ್ತು ಪುಟಾಣಿ ವಿಭಾಗದ ಮಕ್ಕಳಿಗಾಗಿ ಛದ್ಮವೇಷ, ದೇಶಭಕ್ತಿ ಗೀತೆ, ಸ್ಮರಣಶಕ್ತಿ ಆಟ, ಡ್ರಾಯಿಂಗ್, ಕತೆ ಹೇಳುವುದು ಮುಂತಾದ ಸ್ಪರ್ಧೆಗಳು ನಡೆದವು. ಕಾರ್ಯಕ್ರಮದಲ್ಲಿ ಶಾಸಕ ಡಿ ವೇದವ್ಯಾಸ್ ಕಾಮತ್ ಮತ್ತು ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಭಾಗವಹಿಸಿ ಶುಭ ಹಾರೈಸಿದರು. ಮಂಗಳೂರಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ನಿರಂತರವಾಗಿ ಜನರೊಂದಿಗೆ ಕೆಲಸ ಕಾರ್ಯಗಳನ್ನು ಮಾಡುವ ಒಟ್ಟಿಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಜನರನ್ನು, ಮಕ್ಕಳನ್ನು ಮತ್ತು ಸಮಾಜವನ್ನು ಒಟ್ಟುಗೂಡಿಸಿ ಆ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ಕೂಡ ಅವಕಾಶ ಮಾಡಿಕೊಡುವಂಥ, ಅವರಿಗೆ ಸಹ ಒಂದು ಪ್ರೇರಣೆದಾಯಕವಾಗುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡದ್ದು ನನಗೆ ಗೊತ್ತಿರುವ ಹಾಗೆ ಇದೇ ಮೊದಲು ಬಾರಿ ಅಂತ ಹೇಳುವಂಥ ರೀತಿಯಲ್ಲಿ ನಾನು ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿಗೆ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಅವರ ಈ ರೀತಿಯ ಚಿಂತನೆ, ಆಜಾದಿ ಕಾ ಅಮೃತ್ ಮಹೋತ್ಸವದ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ, ಆಜಾದಿ ಕಾ ಅಮೃತ್ ಮಹೋತ್ಸವದ ಕಾರ್ಯಕ್ರಮ ನಿರಂತರವಾಗಿ 1 ವರ್ಷದ ಪ್ರಯುಕ್ತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಎಲ್ಲ ವರ್ಗದ ಜನರನ್ನು ಸೇರಿಕೊಂಡು ಎಲ್ಲ ಈ ರೀತಿಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಈ ದೇಶದ 120 ಕೋಟಿ ಜನರು ಕೂಡ ಭಾಗಿತ್ವ ಇರಬೇಕು. ಆ ಮೂಲಕ ನಿಜವಾದ ಅಮೃತ ಮಹೋತ್ಸವದ ಆಚರಣೆ ಆಗಬೇಕು ಎನ್ನುವಂಥದ್ದು ಅವರ ಕಲ್ಪನೆ, ಮೂಲ ಕಲ್ಪನೆ. ಈ ನಿಟ್ಟಿನಲ್ಲಿ ಸರ್ಕಾರದ ಎಲ್ಲ ಸಂಸ್ಥೆಗಳು ಒಂದಲ್ಲ ಒಂದು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ನಮ್ಮ ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಲಿಮಿಟೆಡ್, ಭಾಳ ಪ್ರಾಮುಖ್ಯವಾಗಿ ಮ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕೂಡ ಕಳೆದ ಬಾರಿನೂ ಕೂಡ ವಿಂಟೇಜ್ ಕಾರ್ ರ್ಯಾಲಿ ಇರ್ಬೋದು, ಬೇರೆ ಬೇರೆ ಸ್ಪರ್ಧಾ ಅಂದರೆ ವಿಶೇಷವಾಗಿ ಶಾಲಾ ಕಾಲೇಜು ಮಕ್ಕಳಿಗಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ಅವರೆಲ್ಲರನ್ನ ಒಂದು ಇನ್ವಾಲ್ವ್ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡಿತ್ತು. ಅದಕ್ಕೆ ಮುಂದುವರಿದ ಭಾಗವಾಗಿ ಇವತ್ತು ಮತ್ತು ನಾಳೆ ಇಲ್ಲಿ ಸರಿಸುಮಾರು ಈಗಾಗಲೇ ಹೇಳಿದರು ಯತೀಶ್ ಬೈಕಂಪಾಡಿ ಅವರು, ಆನ್ಲೈನಲ್ಲಿ 250 ಮಕ್ಕಳು ಈ ಸ್ಪರ್ಧೆಗೆ, ಈ ಹಬ್ಬಕ್ಕೆ, ಏನು ಮಕ್ಕಳ ಹಬ್ಬಕ್ಕೆ ರಿಜಿಸ್ಟ್ರೇಷನ್ ಅನ್ನು ಮಾಡಿದ್ದಾರೆ. ಮತ್ತೆ ಸ್ಪಾಟ್ ರಿಜಿಸ್ಟ್ರೇಷನ್ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಬರ್ತಾರೆ. ಅದರ ಜೊತೆಗೆ ಅವರ ಪೇರೆಂಟ್ಸ್ ಅವರು ಕೂಡ ಬಂದು ಇನ್ವಾಲ್ವ್ ಆಗುವಂಥದ್ದು. ಇದೊಂದು ರೀತಿಯ ನಿಜವಾದ ಒಂದು ಸಂಭ್ರಮಾಚರಣೆ. ಪಾಲಿಕೆಯ ಆಯುಕ್ತ ಅಕ್ಷಯ್ ಶ್ರೀಧರ್, ಸ್ಥಳೀಯ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ, ಶಾಲಾ ಸಂಚಾಲಕಿ ಮಂಗಳಾಮೃತ ಪ್ರಾಣ, ಶಾಲಾ ಪ್ರಿನ್ಸಿಪಾಲ್ ಡಾಕ್ಟರ್ ಆರತಿ ಶೆಟ್ಟಿ, ಅಮೃತ ಕ್ಯಾಂಪಸ್ನ ನಿರ್ದೇಶಕ ಯತೀಶ್ ಬೈಕಂಪಾಡಿ, ಪಾಲಿಕೆಯ ಸಹಾಯಕ ಅಭಿಯಂತರ ದೀಪ್ತಿ, ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಂಜಯ್ಯ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ನೈನಾ ಜಿ ಶೆಟ್ಟಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. 25ಕ್ಕಿಂತಲೂ ಹೆಚ್ಚು ಶಾಲೆಯ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.